ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಚಾರಕ್ಕೆ ಯೋಗ್ಯವಿಲ್ಲದ ಸ್ಥಿತಿಯಲ್ಲಿರುವ ರಸ್ತೆ ರಿಪೇರಿಗೆ ಆಗ್ರಹಿಸಲಾಯಿತು. ಉಡುಪಿ ಕರಾವಳಿ ಜಂಕ್ಷನ್ನಿಂದ ಮಲ್ಪೆ ತನಕದ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಉಡುಪಿ ನಗರ ಭಾಗದ ರಸ್ತೆಗಳನ್ನು ಕೂಡಲೇ ದುರಸ್ತಿಗೊಳಿಸಿ ವಾಹನ ಸಂಚಾರ ಸುಗಮಗೊಳಿಸುವಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಯಿತು. ಹಾಗೆಯೇ ಉಡುಪಿಯ ಹಲವಾರು ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಆ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಲಾಯಿತು. ವಿಶೇಷವಾಗಿ ಶಾಸಕರ ಮನೆಗೆ ಬರುವ ದಾರಿ ಅಜಯ್ ಗಡ ಆಸ್ಪತ್ರೆ ಬರುವಂಥದ್ದು ಮೊನ್ನೆ ಡಾಮರಿಗನ್ನ ಫೇವರ್ ಫಿನಿಶ್ ಆದದ್ದು ಎಲ್ಲ ಎದ್ದು ಹೋಯಿತು. ಅಂದರೆ ಆ್ಯಕ್ಚುಲಿ ಯಾವ ರಸ್ತೆ ಡಾಮರಿಗನ್ ಆಗ್ತದೆ ಫೇವರ್ ಫಿನ್ ಅವರಿಗೆ ಒಂದು 1 ವರ್ಷ ಮೇಂಟೆನೆನ್ಸ್ ಇದೆ, ಆದ್ರೂ ಕೂಡ ಎದ್ದು ಹೋಗಿದೆ. ಅದು ಯಾಕೆ ಹಾಗೆ ಆಯಿತು ಗೊತ್ತಿಲ್ಲ. ಮತ್ತು ಎಲ್ಲ ಕಡೆ ಕಿಣಿಮುಗಿ ಗೋಪುರದಿಂದ ಒಳಗೆ ಬರುವಾಗ ಮತ್ತು ನೀವು ಬ್ರಹ್ಮಗಿರಿಯಿಂದ SP ಆಫೀಸ್ ಬರುವಂಥದ್ದು ಹೊಂಡ ತುಂಬ ಕಡೆ ಕೆಟ್ಟು ಹೋಗಿದೆ ಮೇಡಮ್. ಮತ್ತು ಹೈವೇಯಿಂದ ನಾವು ಶಾರದಾ ಹೋಟೆಲಿಂದ ಹೈವೇಯಿಂದ ಬಂದು ರೆಡ್ ರೂಟಿಗೆ ಬರ್ತದೆ ಶಾಮಿಲಿ ಪಕ್ಕದಲ್ಲಿ, ಅಲ್ಲಿ ಅಂತೂ ಯಾವಾಗಲೂ ಟ್ರಾಫಿಕ್ ಜಾಮ್ ಅಂದರೆ ಹೆವಿ ವೆಹಿಕಲ್ ಬಂದು ಸರ್ವಿಸ್ ರಸ್ತೆ ಬರ್ತದೆ. ಹಾಗೆ ಎಲ್ಲ ರಸ್ತೆ ಕೆಟ್ಟು ಹೋಗಿದೆ ಮೇಡಮ್. ತಕ್ಷಣ ತಾವು ಏನಾದರೂ ಅದಕ್ಕೆ ಪರಿಹಾರ ಮಾಡಬೇಕು. ನಾಳೆ ನಾವು ಸಾಮಾನ್ಯ ಸಭೆಯಲ್ಲಿ ಕೂಡ ನಾನು ಮಾತಾಡ್ತೇನೆ. ಅದು ತಮ್ಮ ಲೆವೆಲಲ್ಲಿ ಈಗ ಹೇಳಿದರೆ ಮಳೆಗಾಲ ಹಾಗೆ ಅಂತ ಹೇಳ್ತಾರೆ. ಆದರೆ ಮೊನ್ನೆ ರಾಜ್ಯಪಾಲರು ಬರುವಾಗ ಸ್ವಲ್ಪ ಮಟ್ಟಿಗೆ ವೆಟ್ ಮಿಕ್ಸ್ ಎಲ್ಲ ಮಾಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಂತ ಮಾಡಿದ್ದಾರೆ. ಅದೇ ರೀತಿ ಒಂದು ತಕ್ಷಣಕ್ಕೆ ನಾವು ಪರಿಹಾರ ಮಾಡಬೇಕಾಗಿ ತಮ್ಮದು ವಿನಂತಿ ಮಾಡಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಣೇಶ್ ನೇರ್ಗಿ, ಚಂದ್ರಮೋಹನ್, ಸತೀಶ್ ಕೊಡವೂರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ. ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ